ರಾಷ್ಟ್ರೀಯ ಹೆದ್ದಾರಿ ಅವ್ಯವಸ್ಥೆಯ ನಡುವೆ ಫಾಸ್ಟ್ಯಾಗ್ ಅಳವಡಿಕೆ ಅಸಮರ್ಪಕವಾದಿತ್ತದು. ಸ್ಥಳೀಯರು ಎಂದೆರದು ತೊಂದರೆ ಅನುಭವಿಸೊಂದಿತ್ತದು. ವಿನಾಯಿತಿ ಕೊಡದು ಪ್ರತ್ಯೇಕ ವ್ಯವಸ್ಥೆ ಮಲ್ತಿಜಿಯಿಂದ ಟೋಲ್ ಗೇಟ್ ಎದುರು ಉಗ್ರ ಪ್ರತಿಭಟನೆ ನಡೆಪಂಡದು. ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಶ್ರೀ ಸಂತೋಷ್ ಕುಮಾರ್ ಶೆಟ್ಟಿ ಅಸೈಗೋಳಿ ಎಚ್ಚರಿಕೆಯನ್ನು ಕೊಡ್ತಾರೆ. ರಾಷ್ಟ್ರೀಯ ಹೆದ್ದಾರಿಲೆಡು ತಿಕ್ಕುನ ಸುಂಕ ವಸೂಲಾತಿಗೂ ಡಿಸೆಂಬರ್ 1 ಫಾಸ್ಟ್ಯಾಗ್ ವ್ಯವಸ್ಥೆ ಅಳವಡಿಸಾವನನ್ನು ವಿರೋಧಿಸಾದು ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ವತಿರ್ದು ತಲಪಾಡಿ ಟೋಲ್ಗೇಟ್ ಕೈತಲ್ ಸಾಂಕೇತಿಕ ಪ್ರತಿಭಟನೆಯನ್ನು ಅಂಗಾರೆ ಬಯರ್ ನಡೆಪಾಯಿರು. ಪ್ರತಿಭಟನಾ ಸಭೆಡು ಪಾಲ್ಪಡೆದು ಪಾತಿರ್ನ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಶ್ರೀ ಸಂತೋಷ್ ಕುಮಾರ್ ಶೆಟ್ಟಿ ಫಾಸ್ಟ್ಯಾಗ್ ವ್ಯವಸ್ಥೆ ಮಲ್ಪನ ಸುರುಕು ರಾಷ್ಟ್ರೀಯ ಹೆದ್ದಾರಿ ಸರಿ ಮಲ್ಪೊಡಿತದು. ಈ ಬಗೆಟ್ ಸಂಸದರು ಗೇನ ಕೊರೊಡಿತಂಡು ಅಪರೂಪಗರ ಕಾರ್ಡ್ ಬರ್ಪನಕ್ಲು ಫಾಸ್ಟ್ಯಾಗ್ ಪಾರ್ಚಿಂಡ ರಡ್ಡು ಪಟ್ಟು ದುಡ್ಡು ವಸೂಲ್ ಮಲ್ಪೇರು. ಈ ಕಾರಣಗ ಇಡೆಗು ಹೊಸ ವ್ಯವಸ್ಥೆ ಅನಿವಾರ್ಯ ಆತ್ತು. ಸ್ಥಳೀಯರಿಗೆ ವಿಶೇಷ ರಿಯಾಯಿತಿ ಕೊರಡು ಇಂದೆಲ್ಲ ಮೀರ್ದು ವ್ಯವಸ್ಥೆ ಜಾರಿ ಕಾಣತಂಡ ರಾಜಕೀಯ ರಹಿತ ಹೋರಾಟ ಮಲ್ಪಕೊಂಡದು ಎಚ್ಚರಿಕೆಯನ್ನು ಕೊರೆಯರು. ಸ್ಥಳೀಯರಿಗೆ ಇದರಿಂದ ತುಂಬಾ ಕಷ್ಟ ಆಗ್ತದೆ. ಕೆಲವು ಪಾಪದವರಿದ್ದಾರೆ, ಅವರಲ್ಲಿ ಹಣ ಇರುವುದಿಲ್ಲ. ಒಂದು ಅಕೌಂಟ್ ಹಾಕಿದ್ರೆ ಒಮ್ಮೆ ಅವರಿಗೆ ಒಂದು 800 ಆಗ್ತದೆ. ಪಾಪದ ಒಬ್ಬ ಕಾರು ಅವರು ಯಾವಾಗಲೂ ಬರ್ತಾ ಇಲ್ಲ. ಇಲ್ಲಿ ಟೋಲ್ಗೇಟ್ ಒಮ್ಮೆ ಬರ್ತಾರೆ. ಬರುವಾಗ ಅವ್ರು ಏನು ಮಾಡ್ತಾರೆ, ಇಲ್ಲಿ ಡಬಲ್ ರೇಟ್ ತೆಗಿತಾರೆ. ಡಬಲ್ ರೇಟ್ ಒಂದು 55 ರೂಪಾಯಿ ಇದ್ದರೆ ಡಬಲ್ ರೇಟ್ ತೆಗಿತಾರೆ. ಯಾವುದು ಒಂದು ಆಚೆ ಸರ್ವಿಸ್, ಇದು ಸರಿಯಲ್ಲ. ಆದ ಕಾರಣ ನಾವು ಹೇಳುವುದಿಷ್ಟೇ, ನಾವು ಫಾಸ್ಟ್ಯಾಗ್ ಈ ಒಂದು ಆಧುನಿಕ ನಮ್ಮ ಈ ಅಭಿವೃದ್ಧಿ ಹೊಂದುವ ಈ ದೇಶದಲ್ಲಿ ಈ ಫಾಸ್ಟ್ಯಾಗ್ ಅಗತ್ಯ ಇದೆ. ಆದರೆ ಇಲ್ಲಿ ಈ ಒಂದು ಅವ್ಯವಸ್ಥೆಯ ಈ ರೂಪದಲ್ಲಿರುವಾಗ ಈ ಒಂದು ನಮ್ಮ ಟ್ಯಾಗಿನಲ್ಲಿ ಫಾಸ್ಟ್ಯಾಗ್ ಅಗತ್ಯ ಇಲ್ಲ. ತಾಲೂಕ್ ಪಂಚಾಯತ್ ಅಧ್ಯಕ್ಷರು ಮೊಹಮ್ಮದ್ ಮೋನು ಮಲಾರ್ ಪಾತ್ರರಂದು ಪಂಫೆಲ್ ಮೇಲ್ಸೇತುವೆ ದಿಂಜ ವರ್ಷದ ದಿಂಚ ಪೂರ್ತಿ ಮಲ್ಪನಿಟ್ಟು ನವಯುಗ್ ಸಂಸ್ಥೆ ವಿಫಲ ಆತಂಡು ದುಂಬದ ಉಸ್ತುವಾರಿ ಸಚಿವರು ಉಪ್ಪುನಾಗ ಸ್ಥಳೀಯರಿಗೂ ಸುಂಕ ರಿಯಾಯಿತಿ ಕೊರ್ಪುಲಕ ಜಿಲ್ಲಾಧಿಕಾರಿಗೂ ಮನವಿ ಮಲ್ತದಿತ್ತೇರು. ಆಂಡ ಇತ್ತೆ ವರರ್ದೊರನೆ ಫಾಸ್ಟ್ಯಾಗ್ ಜಾರಿ ಕನವೊಂದುಲ್ಲೇರು. ಇಂದಿರ್ದಾತ್ರ ದಿನಕ 5 ಸರ್ತಿ ನಮಾಜ್ಗೆ ಪೋಪುನಕ್ಲು ದೇವಸ್ಥಾನಗ ಪೂಜೆ ಮಲ್ಪೆರೆ ಪೋಪುನ ಅರ್ಚಕರು ದಿನಕ 4 ಸರ್ತಿ ತೆರಿಗೆ ಕಟ್ಟೋಡಾಪುಂಡು. ಸ್ಥಳೀಯರಿಗೂ ಪ್ರತ್ಯೇಕ ಗೇಟ್ ವ್ಯವಸ್ಥೆ ಮಲ್ಪಡು. ಈ ಬಗೆಟ್ ಉಸ್ತುವಾರಿ ಸಚಿವರು, ಜಿಲ್ಲಾಧಿಕಾರಿ, ಸ್ಥಳೀಯ ಶಾಸಕರು, ಸಂಸದರು ಸಭೆ ನಡೆಪಾದು ಸೂಕ್ತ ನಿರ್ಣಯ ದೆತನಡು ಪಂಡದ ಎಚ್ಚರಿಕೆಯನ್ನು ಕೊರಿಯರು. ಇಲ್ಲಿ ದಿವಸಕ್ಕೆ 5 ಸಲ ನಮಾಜಕ್ಕೆ ಹೋಗುವ ವ್ಯಕ್ತಿಗಳಿದ್ದಾರೆ. ಅವರು 5 ಸಲ ಆ ಕಡೆ ಈ ಕಡೆ ಹೋಗುವಾಗ ಟೋಲ್ ಗೇಟ್ನಲ್ಲಿ ಹಣ ಕೊಡಲಿಕ್ಕೆ ಕಷ್ಟ ಆಗ್ತದೆ. ಜೊತೆಗೆ ಇಲ್ಲಿ ನಮ್ಮ ದೈವಸ್ಥಾನ, ಆ ಕಡೆ ನಮ್ಮ ಅರ್ಚಕರು ದಿವಸ 2-3 ಸಲ ಆ ದೇವಸ್ಥಾನಕ್ಕೆ ಪೂಜೆಗೆ ಹೋಗುವ ಸಂದರ್ಭದಲ್ಲಿ ಅವರು ಕಾರಲ್ಲಿ ಹೋಗುವಾಗ ಅವರಿಗೂ ಸಹ ಭಾಳಷ್ಟು ಕಷ್ಟ ಆಗ್ತದೆ. ಆದ್ದರಿಂದ ನಮ್ಮ ಈ ಒಂದು ಉಡುಪಿಯಿಂದ ತಲಪಾಡಿ ತನಕ ನವಯುಗ ಕಳೆದ ಹಲವಾರು ವರ್ಷಗಳಿಂದ ಜನರ ಕೊಳ್ಳೆ ಹೊಡೆಯುತ್ತಾ ಬಂದಿದೆ. ಈಗ ಏಕಾಂಗಾಗಿ ಈ ಒಂದು ವ್ಯವಸ್ಥೆಯನ್ನು ಫಾಸ್ಟ್ಯಾಗ್ ಕುದರಡು ಬಸ್ಸಲು ಟಿಕೆಟ್ ಬೆಲೆ ಜಾಸ್ತಿ ಮಲ್ತಂಡ ತಂಗ್ಲು ಬುಡ್ಪುಜ ಈ ವ್ಯವಸ್ಥೆ ಜಾರಿಗೆ ಬತ್ತಂಡ ಸ್ಥಳೀಯರು ಬೇಲೆ ಕಳೆಯನುವೆರು. ಡಿಸೆಂಬರ್ 1 ಫಾಸ್ಟ್ಯಾಗ್ ಮಾತ್ರ ಆತು ಟೋಲ್ ಗೇಟ್ ಒಪ್ಪಂದ ಪಂಡದು ಗಡಿನಾಡ ರಕ್ಷಣಾ ವೇದಿಕೆದ ಅಧ್ಯಕ್ಷರು ಸಿದ್ದಿಕ್ ತಲಪಾಡಿ ತೆರಿಪಾಯರು. ಬ್ಯಾಂಕ್ ಇದರಲ್ಲಿ ಆಧಾರ್ ಕಾರ್ಡ್ ಲಿಂಕ್ ಇರುತ್ತೆ. ನಾವು ಕೊಡದಿದ್ರೂ ಕೂಡ ನಿಮ್ಮ ಅಕೌಂಟಿಗೆ ದುಡ್ಡು ಹೋಗ್ತದೆ. ಆದ್ದರಿಂದ ಇದು ಮಾನ್ಯ ಗಡ್ಕರಿಯವರು ಇದೊಂದು ಕಡ್ಡಾಯವಾಗಿ ಒಂದು ಖಾಸಗಿ ಸಂಸ್ಥೆಗೆ ಒಂದು ಕಡ್ಡಾಯವಾಗಿ ಒಂದು ತೀರ್ಮಾನವನ್ನು ತರುವಾಗ ಅವರು ಈ ಟೋಟಲ್ ಇಂಡಿಯಾದ ರಸ್ತೆಯಲ್ಲಿ ಒಂದು ಸಂಚರಿಸಬೇಕಿತ್ತು. ಕಡ್ಡಾಯವಾಗಿ ಒಂದು ಖಾಸಗಿ ಸಂಸ್ಥೆಗೆ ಕಾನೂನನ್ನು ತರುವಾಗ ಅಂಥ ಒಂದು ವ್ಯವಸ್ಥೆ ನಮ್ಮ ದೇಶದಲ್ಲಿ ಇದೆಯಾ ಅಂತ ಮೊದಲು ನೋಡಬೇಕು. ಯಾಕೆಂತ ಹೇಳಿದರೆ ಇದೊಂದು ಖಾಸಗಿ ಸಂಸ್ಥೆ, ಇವರಿಗೆ ಕಡ್ಡಾಯ ರೂಲ್ಸ್ ತರುವುದು ಯಾವ ವಿಚಾರದಲ್ಲಿ, ಇದನ್ನು ನಾವು ಪ್ರಥಮವಾಗಿ ಖಂಡಿಸ್ತೇವೆ. ತಾಲೂಕ್ ಪಂಚಾಯತ್ ಸದಸ್ಯರು ಸಿದ್ದಿಕ್ ತಲಪಾಡಿ, ಪದ್ಮಾವತಿ ಕೊಣಾಜೆ, ಸುರೇಖಾ ಚಂದ್ರಹಾಸ್, ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ರಹಿಮಾನ್ ಕೋಡಿಚಾಲ್, ಎಪಿಎಂಸಿ ಮಾಜಿ ಉಪಾಧ್ಯಕ್ಷರು ಉಮರ್ ಫಜೀರ್, ಬ್ಲಾಕ್ ಕಾಂಗ್ರೆಸ್ ಕೋಟೆಕಾರ್ ಅಲ್ಪಸಂಖ್ಯಾತ ಘಟಕ ಅಧ್ಯಕ್ಷರು ಅಹಮದ್ ಜಮಾಲ್ ಅಜ್ಜಿನಡ್ಕ, ಮುಖಂಡರು ರಿಯಾಜ್ ಮಲಾರ್, ಸುನಿತಾ ಲೋಬೋ, ಅಬ್ದುಲ್ ಖಾದರ್, ಚಾಂದಿನಿ ಹರೀಶ್, ಹೇಮಾ ಪ್ರತಿಭಟನಾ ಸಮೇತ ಮುತಾಲಿಕೆಡಿದ್ದರು.